ಕಾರಂಜೇಡು ಬತ್ತಿನ 5 ಜನ ಕಲ್ವೇರ್ನ ತಂಡ ಕೆಸಿ ರೋಡ್ದ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ 15 ಕೋಟಿ ಹೆಚ್ಚಿನ ಬಂಗಾರು ಬೊಕ್ಕ 5 ಲಕ್ಷದಾತ್ ನಗದನ್ನು ಬ್ಯಾಂಕ್ ಸಿಬ್ಬಂದಿಗೆ ಬಂದೂಕು ಬೊಕ್ಕ ತಲವಾರ್ ತೋಚಾದ್ ಪೋಡಿಪಾದ್ ದರೋಡೆ ನಡಪಾದ್ ಪರಾರಿ ಆಯ್ನ ಘಟನೆ ಶುಕ್ರವಾರ ಪಚ್ಚಬಗೆಲ್ ನಡೆದಿದೆ. ಬ್ಯಾಂಕಡಿತ್ತಿನ 3 ಜನ ಪೊಂಜೋಲು ಸಿಬ್ಬಂದಿ ಬೊಕ್ಕ ಓರಿ ಆಂಜೋ ಸಿಬ್ಬಂದಿ ಅಂಚನೆ ಕುಡೋರಿ ಸಿಸಿಟಿವಿ ಟೆಕ್ನಿಷಿಯನ್ ರೆಗ್ ಬಂದೂಕು ಬೊಕ್ಕ ತಲವಾರ್ ತೋಚಾಯ್ನ ಮಾಸ್ಕ್ ಪಾರ್ದಿತ್ತಿನ 5 ಜನದ ತಂಡ ಮಣಿಪಂದ ಕುಲ್ಲಕ ಪೋಡಿ ಪಟ್ಟಾದ್ ಇಜ್ಜಿಂಡ ಕೆರ್ಪ ಪಂಡದು ಬೆದರಿಕೆನ್ ಪಾರ್ದ್ ಲಾಕಡಿತ್ತಿನ 15 ಕೋಟಿ ರೂಪಾಯಿ ಬಂಗಾರು ಬೊಕ್ಕ 5 ಲಕ್ಷದಾತ್ ನಗದನ್ನು ದೋಚದ್ ಗ್ರೇ ಕಲರ್ದ ಫೇಟ್ ಕಾರ್ಡ್ ಪರಾರಿಯಾತೇರು. ಜಾಗೆಗೆ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಭೇಟಿ ಕೊರ್ದು ಬೇಗೊಡೆ ದರೋಡೆಕೋರರನ್ನು ಬಂಧಿಸಾವಲಕ ಪೊಲೀಸರಿಗೆ ಆದೇಶ ಕೊರಿಯರು. The team and management is ಈಗ ನಮ್ಮಲ್ಲಿ ಸಹಕಾರ ಡಿಪಾರ್ಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯವಿದೆ. ಮತ್ತೆ ಈಗ ರೆಸಿಪಿ ಅವರೇ ನಮ್ಮ ಟೀಮ್ಸ್ ಇದನ್ನೆಲ್ಲ ತೆಗೆದು ಕೈ ತಗೊಂಡು ರಾಧ ಡ್ರೈವರ್ಲ ದಾದ ಬಂದದ್ದು. So at any cost, you make one of the best officers in charge for this. ಕೃತ್ಯ ನಡೆತಿನ ಸಂದರ್ಭಡು ವಿದ್ಯಾರ್ಥಿಗಳು ಬ್ಯಾಂಕ್ದ ತೀರ್ಥದ ಬೇಕರ್ ಹಿಡಿತದ ಮಿತ್ತದ ಬೊಬ್ಬೆಕೆಂದು ಮಿತ್ತು ಪೋನಗ ಅಕ್ಲೆಗ್ಲ ಬಂದೂಕು ತೋಜಾದ ಪೋಡಿಪಾಯರು. ಸೌಂಡ್ ಆಗುವಾಗ ನಾವು ಸೀದಾ ಮೇಲೆ ಹೋಗಿರ ಗನ್ನೆಲ್ಲ ತಗೊಂಡು ಮಾಸ್ಕ್ ಅವ್ರು ಹೇಳಿದ್ದು ಹೋಗಿರ ಆವಾಗ ನಾನು ಶೆಟ್ರ್ ಬಂದ್ ಮಾಡ್ಲಿಕ್ಕೆ ನೋಡಿದ್ವಿ. ಬಂದ್ ಮಾಡಿದ್ರೆ ಇಲ್ಲಿ ಕಾರಲ್ಲಿ 2 ಜನ ಇದ್ದಾರೆ. ಏನನ್ನು ಮಾಡಿದ್ವಿ ನಾವು ಸೀದಾ ಹೊರಡಿದ್ವಿ ಅಲ್ಲಿ. ಆವಾಗ ಇವರು ಗೋಣಿ ತಗೊಂಡು ಹಣ ತಗೊಂಡು ಸೀದಾ ಓಡಿ. ಎಷ್ಟು ಜನ ಬಂದಿದೆ ಟೋಟಲ್? ಒಂದು 5 6 ಇಲ್ಲಿ ಮೇಲೆ 4 ಜನ ಕಾರಲ್ಲಿ 2 ಜನ 6 ಜನ ಇದ್ರು. ಎಲ್ಲ ಮುಸ್ಕ್ ಹಾಕೊಂಡಿದ್ರು. ಎಲ್ಲ ಮಾಸ್ಕ್ ಹಾಕಿದ್ರು. ನಿಮ್ಗೆ ಹೆದರಿಕೆ ಆಗ್ಲಿಲ್ಲ ಅವ್ರು ಬಂದಾಗ? ಯಾಕಂದ್ರೆ ಅಷ್ಟು ತಲ್ವಾರೆಲ್ಲ ಹಿಡ್ಕೊಂಡು ಬಂದಿದ್ರಲ್ಲ. ನಮ್ಗೆ ಗೊತ್ತಿಲ್ಲ. ನಾವು ತಲ್ವಾರ್ ಮಾತ್ರ ತಲ್ವಾರ್ ಎಲ್ಲ ನಾವು ಹೋಗುವಾಗ ಅರ್ಧ ಓಪನ್ ಮಾಡಿದ್ವಿ. ಅರ್ಧ ಮಾಡುವಾಗ ಅವರು ಹೋಗಿರ ಅದಕ್ಕೆ ನಾವು ಸೀದಾ ಓಡಿ. ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ? ಕನ್ನಡ ಭಾಷೆಯಲ್ಲಿ. ಹಿಂದಿ ಅಲ್ವಾ? ಇಲ್ಲ ಹಿಂದಿ ಅಲ್ಲ, ಲೋಕಲ್ ಅವ್ರು ಹೇಳ್ತಾರೆ ಅಷ್ಟೇ. ಹೋಗಿರ ಅಂತ ಹೇಳಿದವರು ಅಷ್ಟೇ. ಮತ್ತೆ ಸೀದಾ ಹೋಗಿದ್ದು. ಏಪಲ ಜನಜಂಗುಲಿರ್ದು ಕೂರ್ದು ಪುನಃ ಕೆಸಿ ರೋಡ್ ಜಂಕ್ಷನ್ ಶುಕ್ರವಾರ ವಾಯಿನ ಹಿನ್ನೆಲೆಡ್ ಜಾಸ್ತಿ ಜನ ಇಚ್ಚಾಂಡು.